ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇದು ವಾರ್ತೆ ದೇವರ ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಇಸ್ಲಂಪಾಡಿದ ನೇರ್ಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಬರವು ಕಲ್ಪನಕ್ಲೆನ ವರ್ಗ ಮಲ್ತಿನೇಕ್ ಇರೋದ ತೋಜಾದ ಶಾಲೆದ ಜೋಕ್ಲು ಅಕ್ಲೆನ ಇಲ್ಲಲ್ದಕ್ಲು ಬಕ ಬೇತೆ ಬೇತೆ ಸಂಘ ಸಂಸ್ಥೆದಕ್ಲು ಮಾಮಲ್ಲ ಪ್ರತಿಭಟನೆ ನಡಪಾಯರು. ದಕ್ಷಿಣ ಕನ್ನಡ ಜಿಲ್ಲೆದ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಇಸ್ಲಂಪಾಡಿದ ನೇರ್ಲ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ಬರವು ಕಲ್ಪನಕ್ಲೆನ ವರ್ಗ ಮಲ್ತಿನೇಕ್ ಇರೋದ ತೋಜಾದ ಶಾಲೆದ ಜೋಕ್ಲು ಅಕ್ಲಿನ ಇಲ್ಲಲ್ದಕ್ಲು ಬಕ ಬೇತೆ ಬೇತೆ ಸಂಘ ಸಂಸ್ಥೆದಕ್ಲು ಮಾಮಲ್ಲ ಪ್ರತಿಭಟನೆ ನಡಪಾಯಿರ. ರಾಜ್ಯ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಬೊಕ ಶಾಸಕರ ಎಸ್ ಅಂಗಾರ ಇಂಚ ಇರುವೆರೆಗ್ಲ ಜೋರುಡು ಏವರ ತೋಜೈನ ಜೋಕ್ಲು ಶಾಲೆದ ಉಲೈಪೋ ಒಂದೆ ಇಲ್ಲಲ್ದಕ್ಲ ಒಟ್ಟುಗು ಶಾಲೆದ ಗೇಟದ ಎದುರುಡೆ ಕುಲ್ಲುದು ಪ್ರತಿಭಟನೆ ಮಲ್ತೆರ. ಪ್ರತಿಭಟನೆಡು ಜೋಕ್ಲೆನ ಇಲ್ಲಲ್ದಕ್ಲು ಪಾತಿರ್ದು ಈ ಶಾಲೆಗೆ ಸುಮಾರು 75 ವರ್ಷಲೆನ ಇತಿಹಾಸ ಉಂಡು. ಒಂಜಿರ್ದು ಎನ್ಮ ಕ್ಲಾಸ್ ಮುಟ್ಟ ಉಪ್ಪುನ ಈ ಶಾಲೆಡು ಸ್ವಲ್ಪ ಜೋಕುಲು ಕಲ್ತೊಂದುಲ್ಲೇರು. ಐನು ಬೊಕ ಎನ್ಮನೆ ಕ್ಲಾಸ್ ಪಬ್ಲಿಕ್ ಪರೀಕ್ಷೆ ಇತ್ತಂಡಲ ಮುಲ್ಪ ಒಟ್ಟು 6 ಜನ ಬರವು ಕಲ್ಪನಗ್ಲೆಡು 2 ಜನ ಹೆಚ್ಚಿಗೆ ಉಲ್ಲೇರಂದು ಕಾರಣ ಕೊಡ್ದು ಶೈಕ್ಷಣಿಕ ವರ್ಷದ ಕಿರೀಡು ವರ್ಗ ಮಲ್ತೊಂದುಲ್ಲೇರು. ಬಡವಿರು ಜೋಕ್ಲನ ಬರವು ಬೊಕ ನನದ ಭವಿಷ್ಯದ ಒಟ್ಟುಗ ಸರ್ಕಾರ ಗೊಬ್ಬೊಂದುಂಡೊಂದು ದೂರಿಯರು. ಟೀಚರ್ಸ್ ಅನ್ನ ಟ್ರಾನ್ಸ್ಫರ್ ಅಂತ ಬಂದಿದೆ. ನಮ್ಮ ಶಾಲೆಗೆ ಆಗುವಂಥ ದೊಡ್ಡದಾದಂಥ ಒಂದು ನಷ್ಟ. ನಾವು ಕೇಳುವುದೊಂದೇ, ಇರುವಂಥ 1ರಿಂದ 8ನೇ ತರಗತಿಯ ತನಕ 8 ಕ್ಲಾಸ್ ಇದೆ. ಅದರಲ್ಲಿ ನಲಿಕಲಿಯನ್ನು ಒಟ್ಟು ಸೇರಿಸಿದ್ರು ನಮಗೆ 6 ಟೀಚರ್ಸ್ ಕಡ್ಡಾಯವಾಗಿ ಬೇಕೇ ಬೇಕು. ಇರುವಂಥ 6 ಟೀಚರ್ಸಲ್ಲಿ ಅದು ಸಾಕಾಗದೆ ನಾವು ಟೆಂಪರರಿ ತಗೊಂಡು ಕ್ಲಾಸ್ ನಡೆಸ್ತಾ ಇದ್ದೇವೆ. ಆದರೆ ಈಗ ಅದರಿಂದ 2 ಟೀಚರ್ಸನ್ನು ಟ್ರಾನ್ಸ್ಫರ್ ಅಂತ ಅವರಿಗೆ ಆರ್ಡರ್ ಬಂದಿದೆ. SDMCಗಾಗಲಿ ಮುಖ್ಯ ಗುರುಗಳಿಗಾಗಲಿ ಯಾರಿಗೂ ಯಾವುದೇ ಸೂಚನೆ ಬಂದಿಲ್ಲ. ಟೀಚರ್ಸಿಗೆ ನೇರವಾಗಿ ಮೆಸೇಜ್ ಬಂದಿದೆ ಅಂತೆ. ಇದರಿಂದಾಗಿ ನಾವು ಈ ಟ್ರಾನ್ಸ್ಫರನ್ನು ಅವರು ಕ್ಯಾನ್ಸಲ್ ಮಾಡಬೇಕು ಅಂತ ಊರವರು, ಪೋಷಕರು, ಹಳೆ ವಿದ್ಯಾರ್ಥಿಗಳು ಎಲ್ಲ ಸೇರಿಕೊಂಡು ಈಗ ಇಲ್ಲಿ ಆ ಟ್ರಾನ್ಸ್ಫರ್ ಅನ್ನ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ, ಹಳ್ಳಿಯಲ್ಲಿರುವಂತ ಮಕ್ಕಳಿಗೆ ಪ್ರಾಥಮಿಕವಾಗಿ ಸಿಗುವಂತ ಶಿಕ್ಷಣ ಸಿಗದಿದ್ರೆ ಇವರು ಯಾವ ಕರ್ಮ ಯಾರಿಗಾಗಿ ಮಾಡ್ತಾ ಇದ್ದಾರೆ? ಇವರಿಗೆ ಸ್ಥಳೀಯವಾಗಿ ಆಗುವಂಥದ್ದು ಗೊತ್ತಿದೆ ಅವರಿಗೆ. ಇವರ 4 ಗೋಡೆಯಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡ್ತಾರೆ. ಇಲ್ಲಿ ಸ್ಥಳೀಯ ಶಾಸಕರು ಸುಮಾರು 5ರಿಂದ 6 ಸರ್ತಿ ಈಗ ಜಯಗಳಿಸಿ ಮಂತ್ರಿಗಳಾಗಿದ್ದಾರೆ. ನಮ್ಗೆ ಅವರ ಮೇಲೆ ಗೌರವ ಇದೆ, ಗೌರವದಿಂದ ಮಾತಾಡ್ತಿದ್ದೀರಿ. ಸ್ವಾಮಿ, ನೀವು ಈ ಕಡೆ ಬರುವಾಗ ಈ ಮಕ್ಕಳ ಪರಿಸ್ಥಿತಿ ನಮ್ಮ ನೋಡ್ಬೇಕಲ್ಲ. ನೀವು ಸಹ ಇದೇ ರೀತಿಯಲ್ಲಿ ನೀವು ಬೆಳೆದು ಬಂದವರು, ಈಗ ಉನ್ನತ ಸ್ಥಾನಕ್ಕೆ ಏರಿದ್ದೀರಿ. ನಮಗೆ ಗೌರವ ಇದೆ ನಿಮ್ಮ ಮೇಲೆ. ನಿಮ್ಮದೇ ಕ್ಷೇತ್ರ ಇದು. ನಿಮ್ಮದೇ ಕ್ಷೇತ್ರದಲ್ಲಿ ಈ ಪುಟ್ಟ ಮಕ್ಕಳಿಗೆ ಆಗುವಂತ ಅನ್ಯಾಯದ ಬಗ್ಗೆ ನೋಡಿ. 8ನೇ ಕ್ಲಾಸ್ ತನಕ ಇದೆ ಇಲ್ಲಿ. ಏನು ಕಲಿಸ್ತಾ ಇದ್ದೀರಿ ನೀವು? ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡುದು ಮಾಡಿ ಈ ರೀತಿ ಮಾಡುದಾ? ನಮಗೀಗ ಶಿಕ್ಷಕರ ಕೊರತೆ ಆಗಿದೆ. ನಮ್ಮ ಶಾಲೆಯಲ್ಲಿ 6 ಜನ ಶಿಕ್ಷಕರಿದ್ದಾರೆ. ಇದರಲ್ಲಿ 2 ಜನರ ಶಿಕ್ಷಕರ ಟ್ರಾನ್ಸ್ಫರ್ ಆಗಿ ಬಂದಿದೆ. ಹಾಗಾಗಿ ನಮಗೆ ಶಿಕ್ಷಕರ ಕೊರತೆ ಆಗ್ತದೆ. ನಾವು ಕಲಿತ ಅರ್ಧ ಕಲಿಕೆಯು ನಷ್ಟವಾಗ್ತದೆ. ನಾವು ನಮ್ಮನ್ನು ಪರೀಕ್ಷೆಯ ಸಮಯದಲ್ಲೇ ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದರೆ ನಮಗೆ ಬಹಳ ತೊಂದರೆ ಆಗ್ತದೆ. ನಮ್ಮ ಕಲಿಕೆ ಕೂಡ ನಷ್ಟ ಆಗ್ತದೆ. ಇದರಿಂದಾಗಿ ನಮಗೆ ತೆಗೆದ್ರೆ 1ರಿಂದ 8ನೇ ತರಗತಿ ಮಕ್ಕಳವರೆಗೂ ಕೂಡ ಎಲ್ಲರಿಗೂ ಶಿಕ್ಷಣ ನಷ್ಟವಾಗ್ತಿದೆ. ಹೀಗಾಗಿ ನಾವು ಟ್ರಾನ್ಸ್ಫರ್ ಅನ್ನ ಒಪ್ಪುವುದಿಲ್ಲ. ನಾವು ಇದಕ್ಕೋಸ್ಕರ ನಾವು ಹೀಗೆ ಟ್ರಾನ್ಸ್ಫರ್ ಅನ್ನು ನಮ್ಮ ಶಾಲೆಯಿಂದ 2 ಶಿಕ್ಷಕರನ್ನು ತೆಗೆದ್ರೆ ನಾವು ಇನ್ನು ಮುಂದೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ. ಅತ್ಯಾರ್ ಗಡಿ ಭದ್ರತಾ ಪಟ್ಲಂದ ಹವಲ್ದಾರ್ ಕುಡ್ಲ ಶಕ್ತಿನಗರದ ಮುರಳೀಧರ ರೈ ಸೋಮವಾರ ಹೃದಯಾಘಾತ ಆದ ಭೋಪಾಲ್ ತೀರ್ನ ಬೇಜಾರದ ಸಂಗತಿ ನಡೆತದಂಡ. ಅರಿಗೆ 37 ವರ್ಷ ಪ್ರಾಯ ಆದಿತ್ತಂಡ. ಮರಣ ಬಜ್ಪದ ಕುಡ್ಲ ಇಮಾನವಂತನ ತಾಣುಗು ಬನ್ನಗ ಕರಿದು ಪೋಯಿನಕ್ಲ ನಿಂಪದ ತಾನುಡು ಜಿಲ್ಲಾಧಿಕಾರಿ ರವಿಕುಮಾರ್ ಬೊಕ ಅಧಿಕಾರುಲು ಮರ್ಯಾದಿ ಸಂದಾಯಿತ ಮಲ್ತೇರು.
ಅತ್ಯಾರ ಗಡಿ ಭದ್ರತಾ ಪಟ್ಲಾಂದ ಹವಲ್ದಾರ್ ಕುಡ್ಲ ಶಕ್ತಿನಗರದ ಮುರಳೀಧರ ರೈ ಸೋಮವಾರ ಹೃದಯಘಾತಾದ ಭೋಪಾಲ್ ತೀರ್ನ ಬೇಜಾರದ ಸಂಗತಿ ನಡೆದಿದ್ದಂಡ ಅರೆಗೆ 37 ವರ್ಷ ಪ್ರಾಯಾದಿತ್ತಂಡ ಅಂಗಾರ್ಯಾರನ ಮರಣ ಬಜಪೆದ ಕುಡ್ಲ ವಿಮಾನ ಉಂತನ ತಾಣುಗು ಬನ್ನಗ ಕರಿದು ಪೊಯ್ನಕ್ಲ ನೆಂಪುದ ತಾನೋಡು ಜಿಲ್ಲಾಧಿಕಾರಿ ರವಿಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಕುಮಾರ್, ಸಹಾಯಕ ಕಮಿಷನರ್ ಮದನ್ ಮೋಹನ್, ವಿಮಾನ ಉಂತನ ತಾಣದ ಮುಖ್ಯ ಭದ್ರತಾ ಅಧಿಕಾರಿ ಕಿಶೋರ್ ಕುಮಾರ್ ಮರ್ಯಾದಿ ಸಂದಾಯಿತ ಮಲ್ತೇರ ರಡ್ಡ ಸರತೇಳೇಟ್ ಎಸ್ಎಸ್ಪಿಡ್ ಕಾನ್ಸ್ಟೇಬಲ್ ಆದ ಸೇರಿದಿನ ಮುರಳೀಧರ ರೈ ಬುಡಿ ದಿವಸ ಕಿರಣ ಬೊಕ 7 ತಿಂಗೊಲ್ದ ಬಾಲಿನ ಆಗತದೇರ ಅರನ ಅಪ್ಪೆ ಕರಿನ ವರ್ಷ ತೀರ್ದೇರ ಅಂಗಾರೆ ಅರನ ವರ್ಷಾಂತಿಗೆ ಆಯ್ನಿಡ್ದವರ ಮುರಳೀಧರ ರೈ ರಜೆಟ್ ಊರುಗೂ ಬರಿಯರಿತ್ತೇರ ಆಂಡ ಇಡ್ದುಂಬೆ ಮಗೆನೆ ಜೀವ ಕಳೆಯೊಂದೇರ ಶಕ್ತಿನಗರದ ಸೈನಿಕರ್ನ ಭವನಡು ಮರಣದ ಅಖೀರಿದ ಕಿರಿಯಲು ನಡೆತಂಡ अमर रहे God present arms. Fight. Fight. माता की जय। अमर रहे मुरलीधर अमर रहे ಆ ಘಟನೆ ಆದಂಥ ಸಂದರ್ಭದಲ್ಲಿ ನನ್ನ ಮಾಹಿತಿ ಬಂದಂಥ ಸಂದರ್ಭದಿಂದ ಅವತ್ತಿನಿಂದ ಇವತ್ತಿನ ತನಕ ನಿರಂತರವಾಗಿ ಜಿಲ್ಲಾಡಳಿತದೊಂದಿಗೆ ಸಂಪರ್ಕ, ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕ, ಅದೇ ರೀತಿ ಬೆಂಗಳೂರು ಮಟ್ಟದ ಅಧಿಕಾರಿಗಳಿಗೂ ಕೂಡ ಈ ರೀತಿಯ ಸಂಪರ್ಕ ಮಾಡಿಕೊಂಡು ಅದರಲ್ಲಿ ಈ ಎಲ್ಲ ಸಕಲ ಗೌರವವನ್ನು ಕೊಡುವಂಥ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ಆಯುಕ್ತರು ಪೂರ್ಣ ರೀತಿಯ ಸಹಕಾರವನ್ನು ಕೊಡ್ತಾ ಒಂದು ಯೋಧರಿಗೆ ಕೊಡುವಂಥ ಗೌರವ, ಯೋಧರಿಗೆ ಕೊಟ್ಟಂಥ ಒಂದು ವಿಶೇಷವಾದಂಥ ಒಂದು ಭಾವನೆಗಳು ಇದೆಲ್ಲವೂ ಈ ಒಂದು ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಭಾವನೆ ವ್ಯಕ್ತ ಆಗಿದೆ. ಜನರೆಲ್ಲರೂ ಒಂದು ಕಣ್ಣೀರು ಹಾಕ್ತಾ ಅವರ ಒಂದು ಶೋಕವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಕಣ್ಣಿಗೆ ಕಂಡಾಗ ಅತ್ಯಂತ ದುಃಖಕರ ಆಗ್ತದೆ. ಅವರ ಕುಟುಂಬದ ಸದಸ್ಯರೊಂದಿಗೆ ನಾನು ಮಾತ್ರವಲ್ಲ, ನಮ್ಮ ಎಲ್ಲ ಜನಪ್ರತಿನಿಧಿಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿ ಕೂಡ ಅವರಿಗೆ ಇದಿದೆ ಅಂತ ಹೇಳುವಂಥ ಸಂಪೂರ್ಣ ಅವರೊಂದಿಗಿದೆ. ಅವರ ಏನು ಅಪೇಕ್ಷೆ ಇದೆ ಅದನ್ನು ನಾವು ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಅಂತ ಹೇಳುವಂಥದ್ದು ಹೇಳ್ತಾ ಅವರ 13ನೇ ದಿವಸ ಕಾರ್ಯ ಆದ ನಂತರ ನಾವು ಎಲ್ಲರೂ ಪ್ರಮುಖರು ಬಂದು ಅವರ ಮನೆಯೊಂದಿಗೆ ಮಾತಾಡಿಕೊಂಡು, ಮನೆ ವ್ಯಕ್ತಿಯೊಂದಿಗೆ ಮಾತಾಡಿಕೊಂಡು ಅವರಿಗೆ ಯಾವ ರೀತಿಯ ಇನ್ನಿತರ ಸಹಕಾರಗಳು ಬೇಕು ಅಂತೇಳಿ ನಾವು ಚಿಂತನೆ ಮಾಡಿ ಅದನ್ನು ಕೂಡ ಯಶಸ್ವಿಯಾಗಿ ಅನುಷ್ಠಾನ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಅಂತೇಳಿ ನಾನು ಹೇಳ್ತಾ ಅವರ ಕುಟುಂಬದ ಪೂರ್ವಾಪರಗಳನ್ನು ತಿಳ್ಕೊಂಡು ಅವರಿಗೆ ಯಾವ ರೀತಿಯ ಸಹಾಯವನ್ನು ಮಾಡ್ಬೋದು ಅದನ್ನು ನಾನು ಅವರ ತಮ್ಮನ ರೀತಿಯಲ್ಲಿ ತಗೊಂಡು ಅದಕ್ಕೆ ಸ್ಥಳೀಯ ಶಾಸಕರು ಮತ್ತು ನಮ್ಮ ಜಿಲ್ಲೆಯ MP ಅವರು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಅವ್ರ ಜೊತೆ ಮಾತಾಡಿ, ಏಕೆಂದರೆ ತಂದೆ ಇಲ್ಲ, ತಾಯಿ ಇಲ್ಲ, ಗಂಡ ಇಲ್ಲ, ಒಂದು ಹೆಂಡತಿ ಮತ್ತು ಮಗು ಅನಾಥ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರಿಗೆ ಏನು ಸಹಕಾರವನ್ನು ಕೊಡಬೇಕಂತ ನಾನು ನಮ್ಮ ಸ್ಥಳೀಯ ಶಾಸಕರು, MP ಮತ್ತು ಉಸ್ತುವಾರಿ ಸಚಿವರ ಜೊತೆ ಮಾತಾಡಿ ಅವರಿಗೆ ಕನಿಷ್ಠ ಆದರೂ ಸ್ಥಳೀಯ ಭಾಗದಲ್ಲಿ ಒಂದು ನಿವೇಶನವನ್ನು ಕೊಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಒಂದು ವೇಳೆ
ಅವರು ಒಪ್ಪಿದಲ್ಲಿ ಅವರನ್ನು ನಾನು ಈ ಹೌಸಿಂಗ್ ಸ್ಕೀಮ್ ಅಡಿಯಲ್ಲಿ ಒಂದು ಮನೆ ಕೂಡ ನಿರ್ಮಾಣ ಮಾಡಲಿಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಒಟ್ಟಾರೆ ಈಗ ಏನು ನಮ್ಮ ಮುರಳೀಧರ್ ಅಗಲಿಕೆಯಿಂದ ಅನಾಥವಾಗಿರ್ತಕ್ಕಂಥ ಆ ಮಾತೆ ಮತ್ತು ಮಗುವಿಗೆ ನಮ್ಮ ಜಿಲ್ಲಾಡಳಿತ ಸಂಪೂರ್ಣ ಸಹಕಾರ ಕೊಡುತ್ತೆ ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಅವ್ರ ಜೊತೆ ಇರ್ತೀನಿ. ಸಂಬಳ ಹೆಚ್ಚ ಮಲ್ಪುನ ಸೇರಿನಂಚ ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಸಂಸ್ಥೆದ ಕಾರ್ಮಿಕ ಸಂಕುಲನ ಜಂಟಿ ಕ್ರಿಯಾ ಸಮಿತಿ ದುಂಬಾಲ್ಟೆಡ್ ಕೆಎಸ್ಆರ್ಟಿಸಿ ಬೇಲೆದಕ್ಲು ಅಂಗಾರೆ ಕುಡ್ಲ ವಿಜಯದ ಸರ್ಕಾರಿ ಬಸ್ ಸ್ಟ್ಯಾಂಡ್ ಎದುರು ಪ್ರತಿಭಟನೆ ನಡಪಾಯರು. ಸಂಬಳ ಹೆಚ್ಚ ಮಲ್ಪನ ಸೇರಿನಂಚ ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ್ದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕರಾರಸಾನಿ ಸಂಸ್ಥೆದ ಕಾರ್ಮಿಕ ಸಂಘಲನ ಜಂಟಿ ಕ್ರಿಯಾ ಸಮಿತಿ ದುಂಬಾಳ್ತಿಡ್ ಕೆಎಸ್ಆರ್ಟಿಸಿ ಬೇಲದಕ್ಲು ಅಂಗಾರೆ ಕುಡ್ಲ ವಿಜಯದ ಸರ್ಕಾರಿ ಬಸ್ ಸ್ಟ್ಯಾಂಡ್ ಎದುರು ಪ್ರತಿಭಟನೆ ನಡಪಾಯರು. ಈ ಪೊರ್ತುಡು ಕೆಎಸ್ಆರ್ಟಿಸಿ ಸ್ಟಾಫ್ ಅಂಡ್ ವರ್ಕರ್ಸ್ ಯೂನಿಯನ್ ಎಐಟಿಯುಸಿದ ಪ್ರಧಾನ ಕಾರ್ಯಂತರ ಪ್ರವೀಣ್ ಕುಮಾರ್ ಪಾತ್ಯರ್ದು ರಾಜ್ಯ ಸರ್ಕಾರಿ ಬೇಲದಕ್ಲು ಮೆಸ್ಕಾಂ ಸೇರಿದ ಬಾಕಿ ನಿಗಮಲನ ಬೇಲದಕ್ಲಿಗೆ ಸಂಬಳ ಏರಾದಂಡು ಅಂಡ್ ಸಾರಿಗೆ ಬೇಲೆದಕ್ನ ಸಂಬಳ ಏರಾದ ಜರಂದು ತೂರಿಯರ ಸರ್ಕಾರದ ತಪ್ಪು ನಿಂತಿರ್ದಾದ್ರ ನಿಗಮಗೂ ನಷ್ಟ ಉಂಡಾವುಂದುಂಡು ಪರ ಬಸ್ಸಲಿನ ಬದಲು ಪೊಸತ್ತು ಪಾಡ್ದಿಜರು ಬೇಲೆಗೆ ಜನ ದೀತಿಜರು ಬೇಲೆದಕ್ನ ಮಿತ್ತು ಕರ್ತವ್ಯದ ಒತ್ತಡಲ ಹೆಚ್ಚೊಂದುಂಡು ಅಂಚಾದ ಸಂಬಳ ಹೆಚ್ಚ ಮಲ್ಪಡು ಸ್ಟ್ರೈಕ್ ದ ಪೊರ್ತುದಿತ್ತು ಪಾಡ್ನ ಬೇಲೆದಕ್ಲಿನ ಶರ್ತದ ಅಂತ ಪಿರ ಬೇಲೆಗೆ ದಿವೋಡು ಮರ್ದ ಸವಲತ್ತು ಒದಗಾವುಡೊಂದು ಒತ್ತಾಯ ಮಲ್ತೆರ. ಕುಡ್ಲ ವಿಭಾಗದ ಪ್ರಧಾನ ಕಾರ್ಯಂತರ ರಫೇಲ್ ಡಿಸೋಜಾ, ರಾಜ್ಯ ಸಂಘಟನಾ ಕಾರ್ಯಂತರ ವಿಜಯ್ ಕುಮಾರ್ ಬಕ ಬಾಲಕೃಷ್ಣ, ನಿಗಮದ ಪರಿಶಿಷ್ಟ ಜಾತಿ ಬಕ ಪಂಗಡ ಬೇಲೆದಕ್ನ ಸಂಘದ ಗುರುಕಾರ್ಯರು ಹರೀಶ್ ಚಂದ್ರ ಪ್ರತಿಭಟನೆಯ ಪಾಲ್ಗೊಂಡರು. ನಾವುಗಳು ಕಳೆದ 3 ವರ್ಷಗಳಿಂದ ಸಾರಿಗೆ ನೌಕರರ ವೇತನವನ್ನು 1/1/2020 ಹೆಚ್ಚಳ ಮಾಡುವಂತೆ ಸರ್ಕಾರದ ಮೇಲೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಒತ್ತಡ ಹೇರುತ್ತಾ ಬರ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಅಂದರೆ ನಾವು ಇವಾಗ ಗಮನಿಸ್ತಿರುವಾಗ ಎಲ್ಲ ನಿಗಮಗಳಿಗೆ ಮತ್ತು ಸಾರಿಗೆ ಸಂಸ್ಥೆ ಅಥವಾ ಎಲ್ಲ ಬೇರೆ ಬೇರೆ ಇಲಾಖೆಗಳಿಗೆ, ರಾಜ್ಯ ಸರ್ಕಾರಿ ನೌಕರರಿಗೆ ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಅಥವಾ ಇನ್ನಿತರ ಹಲವಾರು ರಂಗಗಳಲ್ಲಿ ಕೆಲಸ ಮಾಡುತ್ತಿರುವಂಥ ಎಲ್ಲ ಸಿಬ್ಬಂದಿಗಳ ವೇತನವನ್ನು ನಮ್ಮ ಗಣರಾಜ್ಯ ಸರ್ಕಾರವು ಹೆಚ್ಚಳ ಮಾಡಿದೆ. ಅದೇ ರೀತಿ ನಮಗೆ 2016ರಲ್ಲಿ ವೇತನ ಹೆಚ್ಚಳ ಆದ ನಂತರ 2018ರಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಹೆಚ್ಚಳ ಮಾಡಿದ್ದಾರೆ. 35% ವೇತನ ಹೆಚ್ಚಳ ಮಾಡಿದ್ದಾರೆ. ಅದಲ್ಲದೆ ವಿದ್ಯುತ್ ಇಲಾಖೆಯ ಮೆಸ್ಕಾಂನ ಸಿಬ್ಬಂದಿಗಳಿಗೆ ಕೂಡ ವೇತನ ಹೆಚ್ಚಳ ಮಾಡಿದ್ದಾರೆ. 25% ಮಾಡಿದ್ದಾರೆ. ನಮಗೆ 2016ರಲ್ಲಿ 12.5% ಮಾಡಿದ ಮೇಲೆ ನಮಗೆ 2020ರಲ್ಲಿ 4 ವರ್ಷಕ್ಕೊಮ್ಮೆ ವೇತನ ಹೆಚ್ಚಳದ ಒಪ್ಪಂದ ಆಗಬೇಕಾಗಿತ್ತು. ಅದನ್ನು ಇಲ್ಲಿವರೆಗೂ ಮಾಡಿಲ್ಲ. ಅದೇ ಸಂದರ್ಭದಲ್ಲಿ ಮತ್ತೆ ರಾಜ್ಯ ಸರ್ಕಾರಿ ನೌಕರರಿಗೆ 2023ರಲ್ಲಿ 7ನೇ ವೇತನ ಆಗಿದ್ದ ಶಿಫಾರಸಿನ ಮೇಲೆ ಸರ್ಕಾರಿ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ತೆಗೆದುಕೊಂಡಿದೆ. ಮೆಸ್ಕಾಂಗೆ ಕೂಡ ಮತ್ತೆ ವೇತನ ಹೆಚ್ಚಳ ಮಾಡಲಿಕ್ಕೆ ಪ್ರಪೋಸಲ್ ಅನ್ನು ಕಳಿಸಿಕೊಟ್ಟಿದೆ. ಬಂಟ್ವಾಳ ತಾಲೂಕು ವಿಟ್ಲ ಕೈತಲ್ದ ಮುಡ್ನೂರು ಗ್ರಾಮದ ಕೊಪ್ಪಳಡ್ ಹರೀಶ್ ಪನ್ಪುನಾರ್ ಬಜ್ಜೆ ದಿಪ್ಪುನಗ ಕಂಗಡ್ದು ಬೂಡ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ಅರೆಗ್ 53 ವರ್ಷ ಪ್ರಾಯದಿತ್ತಂಡ. ಬಂಟ್ವಾಳ ತಾಲೂಕು ವಿಟ್ಲ ಕೈತಾಲ್ದ ಮುಡ್ನೂರು ಗ್ರಾಮದ ಕೊಪ್ಪಳಡ್ ಹರೀಶ್ ಪನ್ಪುನಾರ್ ಬಜ್ಜೆದುಪ್ಪುನಗ ಕಂಗಡ್ದು ಬುಡ್ದು ತೀರ್ನ ಬೇಜಾರ್ದ ಸಂಗತಿ ನಡೆತದಂಡ. ಅರೆಗ್ 53 ವರ್ಷ ಪ್ರಾಯದಿತ್ತಂಡ. ತೋಟೊಡು ಕೃಷಿ ಯಂತ್ರ ಗಳಸದು ಬಜ್ಜೆದುಪ್ಪುನಗ ಹರೀಶ್ ಆಯತದ ಕಂಗಡ್ದು ತಿರ್ತು ಬುಡ್ದಿರಂದು ತಿರಿತು ಬೈದಂಡ. ಬೊಡಿದಿಲೀಲ ಮಗೆ ರಾಜ್ಯ ಮಟ್ಟದ ಕಬಡ್ಡಿ ಗೊಬ್ಬದ ವಿಶ್ವರಾಜ್, ನನೂರಿ ಮಗೆ ವಿನೋದ್ ರಾಜನಾರ್ ಅಗತದೇರ. ಈ ಬಗೆಟ್ ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ಮೈಸೂರು ಜಿಲ್ಲೆದ ಲಕ್ಕಳ್ಳಿ ಮೂಲದ 52 ವರ್ಷ ಪ್ರಾಯದ ಮಂಜು ಪನ್ಪನಾರ್ ಜೀವದೆತ್ತನೂರ ಧರ್ಮಸ್ಥಳಟು ನೇತ್ರಾವತಿ ಸುದೆಕ್ಕಲಾಗಿನ ಸಂಗತಿ ನಡೆತದಂಡ. ಮೈಸೂರು ಜಿಲ್ಲೆದ ಲಕ್ವಳ್ಳಿ ಮೂಲದ 52 ವರ್ಷ ಪ್ರಾಯದ ಮಂಜು ಪನ್ಪನಾರ್ ಜೀವದೊತ್ತನೆಯರ ಧರ್ಮಸ್ಥಳಟು ನೇತ್ರಾವತಿ ಸುದಿಕ್ಕಲಾಗಿನ ಸಂಗತಿ ನಡೆತದಂಡ. ಅರೆನ ಬುಡಿದೆ ಬೊಕ್ಕ ಜೋಕುಲು ಇಲ್ಲಡ್ ತಡ್ತದ ಇಲ್ಲು ಬುಡ್ದು ಪೋದಿತ್ಯಾರ. ಇಂದೆರ್ದ ಮನಸ್ಸು ಬೇಜಾರಾದ ಧರ್ಮಸ್ಥಳದ ಕನ್ಯಾಡ್ ದಿನ ಮಜೂರಿ ಬೇಲೆಗೆ ಸೇರ್ದು ಕೆಲಸೊಡಿತ್ಯಾರ. ಅಲ್ಪಡ್ದು ಸೀದಾ ನೇತ್ರಾವತಿಗೆ ಬರ್ತದ ಜೀವದೆತ್ತೊನೆಯರ ನಿರ್ಧಾರ ಮಲ್ತದ ಐತಂಚ ಬುಧಾರ ಬಯ್ಯಗ ಸುದೇಕಲಾಗಿದರಂದು ಎನ್ನದಂಡ. ನೀರಿಗಲಾಗಿದರನ ಕೈ ಕಾರಿಗೆ ಪೆಟ್ಟಾದಿತ್ತದ ಅದೃಷ್ಟೋಡು ಬಚಾವಾದ್ಯಾರ. ಊರುದ ಸೇರ್ದು 100 ಆಂಬ್ಯುಲೆನ್ಸ್ ಬೆಳ್ತಂಗಡಿಗೆ ಆಸ್ಪತ್ರೆ ಕೊನತೆರ. ಮೈಸೂರು ಲಕ್ವಳ್ಳಿದ ಮಂಜು ಸುದೇಕಲಾಗಿನ ಜಾಗೆಗೆ ಧರ್ಮಸ್ಥಳ ಪೊಲೀಸರು ಬತದ ಸಂಗತಿ ಪಿಂದೊಂಡೆರ.
ಅವ್ರು ಯಾರು ಬರೋದಿಲ್ಲ ಊರಿಂದ. ಅವ್ರು ಬೇಡ ಬಿಡಿ, ನಿಮ್ಮ ಊರ ಹೆಸರು ಹೇಳಿ. ಊರದು ಯಾರು ಬರೋದಿಲ್ಲ, ಜಗಳ ಬೇಡ ಬಿಡಿ, ಅವ್ರು ಬೇಡ, ಜಗಳ ಬೇಡ, ಏನು ಬೇಡ. ಊರಿನ ಹೆಸರು ಹೇಳಿ, ನಮಗೆ ಆಸ್ಪತ್ರೆ ಸೇರಿಸ್ಬೇಕಾದ್ರೆ ಕೇಳ್ತಾರೆ ಹಾಸ್ಪಿಟಲ್ ಅಲ್ಲಿ. ಊರು ನಮ್ಮೂರು ಮೈಸೂರಲ್ಲಿ. ಗರ್ಗಂಡ ಕತ್ತಲೆ ಕಬ್ಬಿದ್ದಿನ 500 ಮೀಟರ್ ಉದ್ದದ ಜನದಾಂತಿನ ಸಾದಿಡ್ ಮೊಬೈಲ್ ಲೈಟ್ ಪತ್ತೊಂದೆ ಬರವು ಕಲ್ಪನಾ ಪೊಣ್ಣುಲು ಪೋಪುನ ಹಾಸ್ಟೆಲ್ ಒಂಜಿ ಇಂಚಲಾ ಉಂಡಾಂದ ನಿಕ್ಲೆಗ್ ಆಚಿರಾವು. ಕೋಟೆಕಾರ್ ಪಟ್ಟಣ ಪಂಚಾಯತ್ ಸುತ್ತದ 11ನೇ ವಾರ್ಡ್ ಮಡ್ಯಾರು ಕಡೆಟ್ ಕಟ್ಟದಿನ ಮಹಿಳಾ ನರ್ಸಿಂಗ್ ವಿದ್ಯಾರ್ಥಿನಿ ನಿಲಯದ 250 ಜೋಕ್ಲೆನ ಕಥೆ ವ್ಯಥೆ ಇತ್ತೆ ನಿಕ್ಲೆನ ಕಣ್ಣದುಂಬುಗು. ಕರ್ಕಂಡ ಕತ್ತಲೆ ಕಬ್ಬಿದಿನ 500 ಮೀಟರ್ ಉದ್ದದ ಜನದಾಂತಿನ ಸಾದಿಡ್ ಮೊಬೈಲ್ ಲೈಟ್ ಪತ್ತೊಂದೆ ಬರವು ಕಲ್ಪನ ಪೊಣ್ಣುಲ್ ಪೋಪುನ ತೈಲ ಬೆರಕೆದ ಹಾಸ್ಟೆಲ್ ಗುವೆಲ್ದ ಕೆಂಪು ನೀರು, ಹಾಸ್ಟೆಲ್ ಸುತ್ತಮುತ್ತ ದಿಂಜದಿನ ಪಾಯ್ಖಾನೆ ಗುರಿತ ನೀರು, ಬಸ್ ವ್ಯವಸ್ಥೆ ಇಜ್ಜಂದೆ ಕಲ್ಪನಕ್ಲನ ಬೇನೆ ಬೇಜರ್ದ ನರಕ ಒಂದು ಕೋಟೆಕಾರ್ ಪಟ್ಟಣ ಪಂಚಾಯತ್ ಸುತ್ತದ 11ನೇ ವಾರ್ಡ್ ಮಡ್ಯಾರ್ ಕಡೆಟ್ ಒಂಜಿ ವರ್ಷ ದುಂಬು ಕಟ್ಟದಿನ ದೇವರಾಜ ಅರಸು ಪಿರವುರಿದಿನ ವರ್ಗಲೆನ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ನರ್ಸಿಂಗ್ ವಿದ್ಯಾರ್ಥಿನಿ ನಿಲಯದ 250 ಜೋಕ್ಲೆನ ಕತೆ ವ್ಯಥೆ. ಮಡ್ಯಾರ್ ಪೌರ್ಣಮಿ ಗ್ಲಾಸ್ ಹೌಸ್ ಕೈತಲು ಮುಖ್ಯ ಮಾರ್ಗುಡು ಬಸ್ಸರ್ದ ಜಪ್ಪುನ ಬರವು ಕಲ್ಪನ ಪೊಣ್ಣುಲು 500 ಮೀಟರ್ ದೂರದ ಹಾಸ್ಟೆಲ್ಗೆ ನಡ್ತೊಂದೇ ಪೋಡು ಬಯ್ಯ ಆಜರೆಡ್ದು ಬೊಕ್ಕ ಬರ್ಪುನ ಪೊಣ್ಣುಲು ಜನ ಇಜ್ಜಾಂದಿನ ಮಾರ್ಗುಡು ಮೊಬೈಲ್ ಲೈಟ್ ಪತ್ತೊಂದು ಪೋಡಿಗೆಡೆ ಹಾಸ್ಟೆಲ್ ಮುಟ್ಟೋಡು. ಮಡ್ಯಾರು ಜನದಾಂತಿನ ಜಾಗಿಡ್ 2022 ಜನವರಿ 24 ಈ ಹಾಸ್ಟೆಲ್ನ ಮಂತ್ರಿಯರೈನ ಕೋಟ ಶ್ರೀನಿವಾಸ ಪೂಜಾರಿ ಎಸ್ ಅಂಗಾರ ಶಾಸಕರು ಯುಟಿ ಖಾದರಿತದ ಉದಿಪನ ಮಂತದೆರ. ರಡ್ಡು ಹಾಸ್ಟೆಲ್ ಕಟ್ಟೋನುಡು 250 ಹೆಚ್ಚ ಪೊಣ್ಣುಲುಲ್ಲೆರ ಅಕ್ಲು ಕುಡ್ಲದ ಕಾಲೇಜಿಲೆಡು ಬೊಕ್ಕ ಕುಡ್ಲ ವಿಶ್ವವಿದ್ಯಾನಿಲಯಡು ಕಲ್ತೊಂದುಲ್ಲೆರ. ಕುಡ್ಲರ್ದು 14 ಕಿಲೋಮೀಟರ್ ಬೊಕ್ಕ ಕೊಣಾಜಿಡ್ದು 8 ಕಿಲೋಮೀಟರ್ ಸಂಚಾರ ಮಲ್ಪಡು ಅಂಡ ಮಡ್ಯಾರ್ದಂಚಿ ಬಾರಿ ಕಮ್ಮಿ ಬಸ್ ಉಪನೇರ್ದವರ ಪೊರ್ತುಗು ಸರಿಯಾದ ಕಾಲೇಜ್ ಗವಡು ಹಾಸ್ಟೆಲ್ ಗವಡಿ ಎತ್ತರೆ ಸಾಧ್ಯ ಹೊಂದಿಜ್ಜಿ. ಮುಖ್ಯ ಮಾರ್ಗೊಡ್ದು ಹಾಸ್ಟೆಲ್ ಮುಟ್ಟ 18 ಕರೆಂಟ್ದ ಕಂಬ ಇತ್ತದು ಒಂಜೇ ಕ್ಲಾಸ್ ಸಾದಿಗೆ ಲೈಟ್ ಇಜ್ಜಿ. ಹಾಸ್ಟೆಲ್ದ ಕುವೆಲ್ದ ನೀರಿಡಿ ತೈಲ ಬೆರಕೆ ಅದುಂಡು. ಕೆಂಪು ವರ್ಣಗು ತಿರುಗಿದನ ನೀರನ್ನು ಊರ್ದ ಕೌನ್ಸಿಲರ್ ಹರೀಶ್ ರಾವ್ ಮಡ್ಯಾರ್ ದುಂಬಾಳ್ತೆಡ್ ಲ್ಯಾಬೋರೇಟರಿ ಪರೀಕ್ಷೆಗಾದ ಕಡಪುಡ್ನಾಗ ನೀರಿಡು ಖನಿಜಾಂಶ ಹೆಚ್ಚೊಪ್ಪುನೇರ್ದವರ ಪರಿಯರೆ ಯೋಗ್ಯ ಅತ್ತಂದು ವರದಿ ಬೈದಂಡು ಆಂಡಲ ಅವೇ ನೀರಿನ ಅಕ್ಲು ಪರ್ದು ದಿನದುಪ್ಪುಡಾತಂಡು. ನನೊಂಜಿ ಕಡಿಟ್ಟು ಬರಿಟೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ಕಟ್ಟದಿತ್ತನಲ ಐನ್ ತೂವನ್ನ ಸರಿಜ್ಜಾಂದೆ ಗಲೀಜು ನೀರು ದಿಂಜಿದು ತಮಿಳ್ದು ಊರ್ದಕ್ಲ ತೋಟುಗು ಇಲ್ಲಲ್ದ ಜಾಲಗು ಬಗ್ಗೊಂದುಂಡು. ಈ ಬಗೆಟು ಊರ್ದ ಕೌನ್ಸಿಲರ್ಡ ಜನಕ್ಲು ತಡ್ತದು ಸಮಸ್ಯೆ ಪರಿಹಾರಗೂ ರಂದಿದೆರ. ಪಾಯ್ಖಾನೆ ಪಿಟ್ಟಲು ದಿಂಜಿದು ಹಾಸ್ಟೆಲ್ ಇಡೀ ಗಲೀಜು ನೀರು ಪರಿತದು ಬಾರಿ ಕೆಟ್ಟದು ಪೋತುಂಡು. ಈ ಜಾಗಡ್ ಪೊಣ್ಣುಲಿನ ರಕ್ಷಣದ ಪ್ರಶ್ನೆ ಒಂಜಿ ಕಡೆ ಅಂಡ ನನೊಂಜಿ ಕಡೆಟ್ ಅಕ್ಲಿನ ಆರೋಗ್ಯದ ಕಾಳಜಿನ ಇಲಾಖೆ ಮರತಿನಂಚ ತೋಜೊಂದುಂಡು. ಈ ಬಗೆಟ್ ಬರೋ ಕಲ್ಪನ ಪೊಣ್ಣುಲು ಸಮಸ್ಯೆ ಪರಿಹಾರಗೂ ಕೌನ್ಸಿಲರ್ಡ ಬೇಡಿಕೆಲಿನ ದುಂಬುದಿತ್ತೆರ. ಕೌನ್ಸಿಲರ್ ಹರೀಶ್ ರಾವ್ ಈ ಬಗೆಟ್ ಅಭಿಪ್ರಾಯ ತಿರಿಪಾದ ಬರವು ಕಲ್ಪನ ಪೊಣ್ಣುಲು ದೂರು ಕೊರ್ನಂಚ ಕೋಟೆಕಾರ್ ಪಟ್ಟಣ ಪಂಚಾಯತ್ ಅಧಿಕಾರಿಗಳಿಗೆ ದೂರು ಕೊಡ್ತೆ ಪಂಚಾಯತ್ ಇಂಜಿನಿಯರ್ ಜಾಗಿಗೆ ಬತ್ತದ ಪಿಂದೊಂದಿರು ಯುಟಿ ಖಾದರ್ಯನ್ನು ಭೇಟಿಯಾದಿತ್ತದ ಜನವರಿ 26 ಪೊರ್ತುಗು ಸಭೆಲೆತ್ತದ ಸಮಸ್ಯೆಲೆನ ಚರ್ಚೆ ಮಲ್ಪ ಪಂತೆರ ಬರವು ಕಲ್ಪನ ಪೊಣ್ಣುಲಿಗೆ ಒವ್ವೇ ಸಮಸ್ಯೆ ಆಯ್ರೆ ಬಲ್ಲಿಂದ ಜನ ಪ್ರತಿನಿಧಿ ಆದುಪ್ಪನ ಎನ್ನ ಅಭಿಪ್ರಾಯ ಸಂಬಂಧಪಟ್ಟಿನ ಇಲಾಖೆದಕ್ಲು ತುರ್ತು ಲಕ್ಕುಡು ಗುಮನ ಕೊಡ್ದು ಈ ಸಮಸ್ಯೆಲೆಗೆ ತುರ್ತು ಪರಿಹಾರ ನಾಡು ಪತ್ತುಡೊಂದು ಹರೀಶ್ ರಾವ್ ಮಡ್ಯಾರ್ ಒತ್ತಾಯ ಮಲ್ದೆರ. ನಿರ್ಮಾಣವಾಗಿ ಇವತ್ತಿಗೆ 1 ವರ್ಷ ಆಯಿತು. ತುಂಬ ಸಂತೋಷ, ಯಾಕೆಂದರೆ ನಮ್ಮ ವಾರ್ಡಲ್ಲಿ, ಅದು ನನ್ನ ವಾರ್ಡಲ್ಲಿ ಇಷ್ಟು ಒಳ್ಳೆಯ ರೀತಿಯ ಒಂದು ಹಾಸ್ಟೆಲ್ ಆದದ್ದು ನಿಜವಾಗಿ ಒಂದು ನಮಗೆಲ್ಲ ಸಂತೋಷ ವಿಷಯ. ಹಾಗೆ ಈ ಹಾಸ್ಟೆಲ್ನಲ್ಲಿ ಸುಮಾರು 250 ವಿದ್ಯಾರ್ಥಿನಿಯರು ಇಲ್ಲಿ ಇದ್ದಾರೆ. ಇಲ್ಲಿ ಸಮಸ್ಯೆ ಏನಂದರೆ, ಇಷ್ಟು ಒಳ್ಳೆಯ ಹಾಸ್ಟೆಲಲ್ಲಿ ಸಾಧಾರಣ ಮೇನ್ ರೋಡಿಗಿಂತ ಇಲ್ಲಿಗೆ ಒಂದು 500 ಮೀಟರ್ ತನಕ ಒಳಗಡೆ ಇದೆ. ಸುಮಾರು 18 ಕಂಬ ಬರ್ತದೆ, ಲೈಟ್ ಕಂಬ. ಒಂದು ಕೂಡ ವಿದ್ಯುತ್ನ ವ್ಯವಸ್ಥೆ, ಇದು ಲೈಟಿನ ವ್ಯವಸ್ಥೆ ಇರದಿರೋದು ತುಂಬ ಕಷ್ಟ. ಯಾಕಂದರೆ ಇಲ್ಲಿ ತುಂಬ ವಿದ್ಯಾರ್ಥಿನಿಗಳು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನೀವೊಂದು ವಾರ್ಡ್ ಕೌನ್ಸಿಲರ್ ಆಗಿ ನೀವೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು, ಯಾವ ರಸ್ತೆಯಿಂದ ಬರುವಂಥ ಇದು, ಮತ್ತು ನಿರ್ಜನ ಪ್ರದೇಶ ನೀವು ನೋಡ್ಬೋದು. ಇಲ್ಲಿ ಹೋಗುವಾಗ ಈಗ ಮನೆಗಳು ಕಡಿಮೆ. ಅದೇ ರೀತಿ ನಾನೊಂದು 1 ತಿಂಗಳ ಹಿಂದೆ ಬಂದಿದ್ದೆ ಇಲ್ಲಿ ನೋಡಲಿಕ್ಕೆ ಈ ಡ್ರೈನೇಜ್ ವ್ಯವಸ್ಥೆ. ಈಗ ನೀವು ನೋಡಿದ್ದೀರ, ಡ್ರೈನೇಜ್ ವ್ಯವಸ್ಥೆಯಲ್ಲಿ
ರೀಸೈಕ್ಲಿಂಗ್ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಅದು ಈಗ ಸರಿಗಟ್ಟಾಗದೆ ಈಗ ಲಾಸ್ಟ್ 3 ವಾರದ ಹಿಂದೆ ಬಂದಿದ್ದೆ, 1 ತಿಂಗಳ ತನಕ ಆಯಿತು. ಅದೇ ರೀತಿ ಈಗಲೂ ಕೂಡ ಇದೆ. ಮತ್ತು ಕುಡಿಯುವ ನೀರಿನ, ಇದು ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಹಿಂದಿನ ಇಲ್ಲಿನ ವಾರ್ಡನ್ ಅವರು ಇಲಾಖೆಗೆ ಈ ನೀರಿನ ಬಗ್ಗೆ ಮಾಹಿತಿಯನ್ನು ಕೇಳಿದರು. ರಿಪೋರ್ಟ್ ಬಂದಿದೆ. ಇದರಲ್ಲಿ ಖನಿಜಾಂಶ ಜಾಸ್ತಿ ಇದೆ ಎಂದು ರಿಪೋರ್ಟ್ ಬಂದಿದೆ. ಇದು ವಿದ್ಯಾರ್ಥಿನಿಗಳಿಗೆ ಕುಡಿಬಾರದು ಎಂಬ ರಿಪೋರ್ಟ್ ಕೂಡ ಇದೆ ಇದರಲ್ಲಿ. ಉಡುಪಿ ಜಿಲ್ಲೆದ ಮಲ್ಪೆ ಕಡಲಬರಿಟ ಅಪರೂಪದ ಬಂಗಾರು ಬಣ್ಣದ ಮೀನೊಂಜಿ ಮೀನು ಪತ್ತು ನಕಲ್ನ ಬಲಿಕ ಬುಡ್ದುಂಡು. ಬಂಗಾರು ಬಣ್ಣದ ಅಂಜಲ್ ಮೀನು ಒಂದು ಆದಿತ್ತದ 14 ಕಿಲೋ ತೂಕದ ಈ ಮೀನು ಮಲ್ಪೆ ಬಂದ 2 ಕಿಲೋಕ್ಕೂ 600 ರೂಪಾಯಿದಂಚ ಮಾರ್ದು ಪೋತುಂಡು. ಉಡುಪಿ ಜಿಲ್ಲೆದ ಮಲ್ಪೆ ಕಡಲಬರಿಟ ಅಪರೂಪದ ಬಂಗಾರು ಬಣ್ಣದ ಮೀನೊಂಜಿ ಮೀನ್ ಪತ್ತು ನಕಲ್ನ ಬಲಿಕ ಬುಡ್ದುಂಡು. ಬಂಗಾರು ಬಣ್ಣದ ಅಂಜಲ್ ಮೀನು ಒಂದು ಆದಿತ್ತದ 14 ಕಿಲೋ ತೂಕ ಇತ್ತುಂಡು. ಮಲ್ಪೆ ಕಡಲ್ಡು ಓಡುಡು ಮೀನು ಪತ್ತೊಂದಿತ್ತು ನಕಲ್ನ ಬಲಿಕ ಈ ಮೀನು ತಿಕ್ಕಲ್ದು ಬುಡ್ದುಂಡು. ಈ ಮೀನು ಮಲ್ಪೆ ಬಂದ 2 ಕಿಲೋಕ್ಕೂ 600 ರೂಪಾಯಿದಂಚ ಮಾರ್ದು ಪೋತುಂಡು. ಮಲ್ಪೆದ ಸುರೇಶ್ ಪನ್ಪನಾರು 9,600 ರೂಪಾಯಿ ಕೊಡ್ತು ಈ ಮೀನದ ತೊಂದರೆ. ಬಂಗಾರು ಬಣ್ಣದ ಅಂಜಲು ಹೆಚ್ಚಾದ ಅಟ್ಲಾಂಟಿಕ್ ಕಡಲ್ಡ್ ತೋಜಿದ ಬರ್ಪುನ್ಗೆ ಈ ಬಗೆಟ್ ಎಡೇನ ತೆರನಕ್ಲು ಮಾಧ್ಯಮಗೂ ಅಭಿಪ್ರಾಯ ತೆರಿಪಾದ ಪ್ರಕೃತಿದ ಬದಲಾವಣೆ ಹತ್ತಂಡ ಅನುವಂಶಿಕವಾದ ಮೀನಿಗೆ ಬಂಗಾರದ ಬಣ್ಣ ಬರೆಯರೆ ಸಾಧ್ಯ ಉಂಡೊಂದು ಪಂಡ್ಯರ. ಜನವರಿ 26 ಮುಟ ಕುಡ್ಲದ ಕದ್ರಾ ಉದ್ಯಾನವನಟು ಫಲಪುಷ್ಪ ಪ್ರದರ್ಶನ ನಡೆಪರೆ ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ತೋಟಗಾರಿಕಾ ಒತ್ತು ನಿರ್ದೇಶಕರು HR ನಾಯ್ಕ ತೆರಿಪಾದೇರು. ದಕ್ಷಿಣ ಕನ್ನಡ ಜಿಲ್ಲಾ ತೋಟಗಾರಿಕೆ ಒತ್ತು ನಿರ್ದೇಶಕರು HR ನಾಯಕ್ ಕುಡ್ಲಾಡು ಸುದ್ದಿ ಕುಟ್ಟುಡು ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲಾ ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್, ಜಿಲ್ಲಾಡಳಿತ, ಕದ್ರಾ ಉದ್ಯಾನವನ ಸಮಿತಿ, ಕುಡ್ಲ ಸಿರಿ ತೋಟಗಾರಿಕಾ ಸಂಘದ ನಿಲೆಟ್ ಜನವರಿ 26 ಮುಟ ಕುಡ್ಲದ ಕದ್ರಾ ಉದ್ಯಾನವನಟು ಫಲಪುಷ್ಪ ಪ್ರದರ್ಶನ ನಡಪರೆ ಉಂಡೊಂದು ತೆರಿಪಾಯರು. ಈ ಸರ್ತಿ ಪೂಲೆಡ್ ಸಿಂಗಾರ ಮಲ್ತಿನ ಕಡ್ಡಿಯಡ್ದ ನೀರು ಜಪ್ಪನ ವಿನ್ಯಾಸದ ಮಾದರಿಲು ಸೇರ್ದು ತೋಟಗಾರಿಕೆ ಇಲಾಖೆಯ ಬುಲೆಪಾಯಿನ ತರಾವರಿ ಪೂತ ಕಾಯಿ ಕಜ್ಪು ಸೊತ್ತುರೇನು ಕೆತ್ತದ ಮಾದರಿಲೇನು ಪ್ರದರ್ಶನ ಮಲ್ಪುಂಡು 125 ಅಂಗಡಿಲು ನರ್ಸರಿದಾರರು ಬಿತ್ತಲೇನ್ ಮಾರ್ನಕ್ಲು ಪಾಲ್ದಿತ್ತನ್ವೇರು. ಜಿಲ್ಲಾ ಜವಾಬ್ದಾರಿ ಮಂತ್ರಿ ವಿ ಸುನಿಲ್ ಕುಮಾರ್ ಫಲಪುಷ್ಪ ಪ್ರದರ್ಶನ ಉದಿಪನ ಮಲ್ಪೇರು ಮಂತ್ರಿಯರು ಶಾಸಕರು ಪಾಲ್ದಿತ್ತನ್ವೇರು. ಪ್ರದರ್ಶನ ತುಯರೆ ಮಲ್ಲಕ್ಲಿಗೆ 20 ರೂಪಾಯಿ, ಜೋಕ್ಲಿಗೆ 10 ರೂಪಾಯಿ ಕಾಸ್ತೆತನುಂಡು. ಶಾಲೆಡ್ದು ಬರ್ಪನ ಜೋಕ್ಲಿಗೆ ಹಿರಿಯರೇಗ ಅಂಗಕಳೆವನ್ನ ವಿಕಲಚೇತನ ಬೊಕ್ಕ ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿಗೆ ಧರ್ಮುಗ ತೂವಲಿ ನನ್ನ ಮಿತ್ತಗ ಕದ್ರ ಪಾರ್ಕ್ಗೆ ಬರ್ಪನಕ್ಲೆಡ ಕಾಸ್ತೆತನ ಚಿಂತನೆ ಉಂಡೊಂದು HR ನಾಯಕ್ ಪಂಡ್ಯರ. ತೋಟಗಾರಿಕೆ ಇಲಾಖೆದ ಸಹಾಯಕ ನಿರ್ದೇಶಕರು ಪ್ರವೀಣ್ ಕುಮಾರ್, ಕದ್ರಾ ಪಾರ್ಕ್ ಅಭಿವೃದ್ಧಿ ಸಮಿತಿದ ಬಿ ಜಗನ್ನಾಥ ಗಾಂಭೀರ, GK ಭಟ್ ಸುದ್ದಿ ಕೊಟ್ಟುಡಿದ್ದೇರು. ಒಂದು 4 ತಿಂಗಳ ಹಿಂದೆ ನಮ್ಮ ಕದ್ರಿ ಅಭಿವೃದ್ಧಿ ಸಮಿತಿಯ ಸಭೆ DC ಅವರ ಅಧ್ಯಕ್ಷತೆಯಲ್ಲಿ ಆದಾಗ ರಾಜೇಂದ್ರ ಕುಮಾರ್ ಅವರಿದ್ರು. ಅವರು ಮೂಡಾಗೆ 2 ವರ್ಕನ್ನು ಕೊಟ್ಟಿದ್ರು. ಒಂದು ಗಂಗನಪಳ್ಯ ಮತ್ತು ಇನ್ನೊಂದು ಈ ಸೆಂಟ್ರಲ್ ಇರ್ತಕ್ಕಂಥ ಇದು ಏನು ಫೌಂಟೇನ್, ಅದು 2 ನಿನ್ನೆ ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ, ವೇದವಾಸ್ ಕಾಮತ್ ಅವರು. ಅದು ಒಂದು ಸಹ ಆಕರ್ಷಣೆಯಾಗಿದೆ ಈ ಫ್ಲವರ್ ಶೋದಲ್ಲಿ. ಅದು ಇನ್ನೂ ಹೆಚ್ಚಿನ ಇದರಲ್ಲಿ ಡೆವಲಪ್ಮೆಂಟ್ಗೆ ಇನ್ನೂ ಬಾಕಿ ಇದೆ. ಈಗ ಸ್ಟೇಜ್ ಬೈ ಸ್ಟೇಜ್ ಕದ್ರಿ ಪಾರ್ಕ್ಗೆ ಇಂಪ್ರೂವ್ಮೆಂಟ್ಗೆ ಮೂಡ ಮತ್ತು ಕಾರ್ಪೊರೇಷನ್ ಮತ್ತು ಜಿಲ್ಲಾಡಳಿತ ಹಾಗೂ ತೋಟಗಾರಿಕೆ ಇಲಾಖೆ ಸಹಭಾಗಿತ್ವದಲ್ಲಿ ಕಾರ್ಯಕ್ರಮಗಳ ಅನುಷ್ಠಾನ ಆಗ್ತಾ ಇದೆ. 1 by 1 ನಾವು ಸೇರಿಸ್ಕೊಂಡು ಅದನ್ನು, ಯಾಕೆಂದರೆ ಕದ್ರಿ ಪಾರ್ಕು ಒಂದು ಈ ಸಿಟಿ ಇದಕ್ಕೆ ಮಂಗಳೂರಿಗೆ ಒಂದು ಲಂಗ್ಸ್ ಇದ್ದಂಗೆ. ಯಾಕೆಂದರೆ ಸಾಕಷ್ಟು ಜನ ಈವ್ನಿಂಗ್ ಇರ್ಬೋದು, ಮಾರ್ನಿಂಗ್ ಇರ್ಬೋದು, ವಾಕರ್ಸ್ ತುಂಬ ಜನ ಬರ್ತಾರೆ. ಅವರುಗಳ ಉದ್ದೇಶದಿಂದ ಇದು ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಈ ರೀತಿ ಡೆವಲಪ್ಮೆಂಟ್ಸ್ಗಳ ಅವಶ್ಯಕತೆ ಇದೆ. ನಂತರ ಇನ್ನೂ ನಾವು ಅದರ ಮೇಂಟೆನೆನ್ಸ್ಗೆ ಗೇಟ್ ಫೀ ಮಾಡಬೇಕು ಅನ್ನೋದಿದೆ. ಮುಂದಿನ ದಿನಗಳಲ್ಲಿ ಅದನ್ನು ತೀರ್ಮಾನ ಮಾಡಿಬಿಟ್ಟು, ಯಾಕೆಂತ ಹೇಳಿದ್ರೆ ನಮಗೆ ಮೇಂಟೆನೆನ್ಸ್ ಇದೆಲ್ಲ ಅದೊಂದು ದೊಡ್ಡ ಹೊರೆ ಆಗ್ತವೆ ಆಮೇಲೆ. ಯಾಕೆಂದರೆ ಸ್ಟಾರ್ಟಿಂಗ್ ಮಾಡೋದು ಈಸಿ, ಕನ್ಸ್ಟ್ರಕ್ಟ್ ಮಾಡಿ ಹೋಗ್ಬಿಟ್ರೆ ಅದನ್ನು ಈವನ್ ಗಾರ್ಡನ್ ಸಹ ನಾವು ಮಾಡಿಬಿಟ್ಟು ಅದನ್ನು 4 ತಿಂಗಳಿಗೆ ಹಾಳಾಗುವಂಥ ಇದು ಪರಿಸ್ಥಿತಿ ಬರ್ಬೋದು. ಆದರೆ ಅದನ್ನು ಮೇಂಟೆನೆನ್ಸ್ ಇದೆಲ್ಲ ಸ್ಟಾರ್ಟ್ ಮಾಡಿದ ನಂತರ ಮೇಂಟೆನೆನ್ಸ್ ಡಬಲ್ ವರ್ಕ್ ಇರೋದಲ್ಲಿ ಅದನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು
DC ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಹಾಕೊಂಡ್ಬಿಟ್ಟು ಮುಂದಕ್ಕೆ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇಷ್ಟು ತಮ್ಮ ಗಮನಕ್ಕೆ. ತಾವೆಲ್ಲರೂ ಇವತ್ತು ಈ ಪತ್ರಿಕಾಗೋಷ್ಠಿಗೆ ಕರೆದಕ್ಕೆ ತಾವೆಲ್ಲರೂ ಬಂದಿದ್ರಿ. ತಮ್ಮೆಲ್ಲರಿಗೂ ನಮ್ಮ ಇಲಾಖೆ ಪರವಾಗಿ ಮತ್ತು ಎಲ್ಲ ಸಾರ್ವಜನಿಕರ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ದಿನ 4 ದಿನದ ಪ್ರೋಗ್ರಾಮ್ ಇವತ್ತು. ಶ್ರೀ ಸದ್ಗುರು ನಿತ್ಯಾನಂದ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ ನಿತ್ಯಾನಂದ ನಗರ ಬೈಪಾಸ್ ಬಂಟ್ವಾಳದ 5ನೇ ವರ್ಷದ ಬಂಗಾರ ಪರ್ವದ ಆಚರಣೆ ಜನವರಿ 22 ಮುಟ നടത്തുന്നുണ്ട്. 27 ಶುಕ್ರವಾರ ಸಾಮೂಹಿಕ ಮದುವೆದಲ್ಲಿ ಸುದ್ದಿ ಹೊಂದಿರ. ಶ್ರೀ ಸದ್ಗುರು ನಿತ್ಯಾನಂದ ಗೋವಿಂದ ಸ್ವಾಮಿ ಮಂದಿರ ಟ್ರಸ್ಟ್ ನಿತ್ಯಾನಂದ ನಗರ ಬೈಪಾಸ್ ಬಂಟ್ವಾಳದ 5ನೇ ವರ್ಷದ ಬಂಗಾರ ಪರ್ವದ ಆಚರಣೆ ರೆಕ್ಕೋಡು ಹೊಸ ಮಂದಿರ ಲೋಕಾರ್ಪಣೆ ಶ್ರೀ ಗುರುವರಿಯರ್ನ ಪಂಚಲೋಹದ ಮೂರ್ತಿ ಪ್ರತಿಷ್ಠೆ ಧರ್ಮದ ಸಾಮೂಹಿಕ ಮದುವೆದಲ್ಲಿ ಸೇಂಚ ತರಾವರಿ ಕಾರ್ಯಕ್ರಮಗಳು ಜನವರಿ 22 ಮುಟ ನಡೆದುಂಡು. ಐತರ ಶ್ರೀಧಾಮ ಮಾಣಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಇರಿತದ BC ರೋಡ್ ಶ್ರೀ ರಕ್ತೇಶ್ವರಿ ದೇವಸ್ಥಾನದ್ದು ಪುದೆ ಕಾಣಿಕೆ ಮೆರವಣಿಗೆ ನಡೆದಿದೆ. ಸೋಮವಾರ ಗಣಪತಿ ಹೋಮ, ನವಗ್ರಹ ಹೋಮ, ವಾಸ್ತು ಹೋಮ, ಅಂಗಾರ ಮೃತ್ಯುಂಜಯ ಹೋಮ, ಸುದರ್ಶನ ಹೋಮ, ದುರ್ಗಾ ಪೂಜೆ ನಡೆದಿದೆ. ಗುರುವಾರ ಕಾಂಡೆ ಮುಗುಳಿ ಕುಲ್ಲಾದು 5 ಶ್ರೀ ನಿತ್ಯಾನಂದ ಸ್ವಾಮಿ ಬಕ ಶ್ರೀ ಗೋವಿಂದ ಸ್ವಾಮಿಯರ್ನ ಮೂರ್ತಿ ಪ್ರತಿಷ್ಠಾಯರುಂಡು. ಶುಕ್ರವಾರ ಕಾಂಡೆ 10:40 ಆಜೇತ ಮೂರ್ತಡು ಸಾಮೂಹಿಕ ಮದ್ಮೆದಲ್ಲಿ ಸ್ನಾನ ನಡೆಬರುಂಡು. ಶನಿವಾರ ಚಂಡಿಕಾ ಹೋಮ, ಐತಾರ ಬೈಯರ್ದು ಕಟೀಲ್ ಮೇಳೊಡ್ದು ಶ್ರೀದೇವಿ ಮಹಾತ್ಮೆ ಆಟ ಆಟಣೆ ಮಲ್ದಿರ. ಮೂಡು ಶೆಡ್ಡೆ ಜಾರಡ್ದು ಸವಾರಿ ಪೋಯಿನ ಜಾರಂದಾಯೆ ಬೊಳ್ಳಿ ಕುದುರೆಯರೊಂದು ಬೊಳ್ಳಿ ತತ್ರ ಬೊಳ್ಳಿ ಸತ್ತಿಗೆ ಸಕನದ ಬಿಡಿ ಸೊನ್ನೆ ಕೊಂಬು ಬಾರು ಚಾವಲ ಪಂಚ ಜೀಟಿಗೆ ಎಂಚ ಸರ್ವ ಬಿರ್ದುಲಿಡು ಊರು ಚತದು ಪೋದು ಸೇರ್ನ ಊರೇ ಹೆಜಮಾಡಿ ಆತುಂಡು. ಕುದುರೆ ಜಾರಂದಾಯ ಸಾನ ಅಂದು ಪನ್ಪಾವನ್ನ ಹೆಜಮಾಡಿದ ಧರ್ಮ ಜಾರಂದಾಯನ ದೈವಸ್ಥಾನ ಬಸ್ತಿ ಪಟ್ಪುಡು ಅಂಗಾರೆ ವರ್ಷದ ಬಂಡಿನೆಮ್ಮ ಗೌಚಿಡು ನಡತಂಡು. ಮೂಡು ಶೆಡ್ಡೆ ಜಾರದ ಜತ್ತಿ ಬೈದಿರೆಗೆ ಒಲಿದು ಬತ್ತಿನ ಸತ್ಯನೇ ಜಾರಂದಾಯ ದುಲ್ಲೆ ಜಾರಗ ಬತ್ತದ ಜಾರಂದಾಯೇ ಧರ್ಮ ಜಾರಂದಾಯ ಎಂದು ಪನ್ಪ ಒಂದು ಒಟ್ಟುಗಾಯನ ಬಂಟಲ್ನ ಸೇರ ಒಂದು ಬೊಳ್ಳಿ ಕುದುರೆಯರೊಂದು ಬೊಳ್ಳಿ ತತ್ರ ಬೊಳ್ಳಿ ಸತ್ತಿಗೆ ಸಕನದ ಬಿಡಿ ಸೊನ್ನೆ ಕೊಂಬು ಬಾರು ಚಾವಲ ಪಂಚ ಜೀಟಿಗೆ ಇಂಚ ಸರ್ವ ಬಿಡ್ದೊಲಿಡು ಊರು ಜತ್ತದ ಸವಾರಿ ಪೋಯಿನ ಜಾರಂದಾಯೆ ಕೂಳೂರು, ತೋಕೂರು, ಕುಮಾರಕೋಟೆ, ಕಾವೂರು ಕೋಟೆ, ಇಡ್ಯದ ಊಡು, ಬೋಳೂರು, ಕದ್ರಪದು, ಪಂಜ ಹರಿಪಾದೆ, ಕುಬೇವೂರು, ಬಪ್ಪನಾಡು, ನಡುಕುದ್ರು, ಕಾರ್ನಾಡು ಧರ್ಮಸಾನ, ಕಾರ್ನಾಡು ಮಾಗಂದಡಿ, ಚಿತ್ರಾಪು ಆದ ಬತ್ತಿನ ಊರೇ ಕುಜಿಮೊಮ್ಮು ನೆಟ್ಟಿ ಬೊಕ್ಕ ಹೆಜಮಾಡಿ ಆದಿತ್ತದ ಜಾರಂದಾಯ ಬೊಕ್ಕ ಬಂಟನ ನೇಮ ಭಾರಿ ಗೌಜಿಡು ನಡ್ದುಂಡು. ಕುದುರೆ ಜಾರಂದಾಯ ಸಾನಂದ್ ಪನ್ಪಾವನ್ನ ಧರ್ಮ ಜಾರಂದಾಯ ದೈವಸ್ಥಾನ ಬಸ್ತಿ ಪಡ್ಪು ಹೆಜಮಾಡಿಡ ಅಂಗಾರೆ ವರ್ಷದ ಬಂಡಿ ನೇಮ ಅಟ್ಟಣೆ ಆದಿತ್ತಂಡ. ಧರ್ಮ ಜಾರಂದಾಯ ಬಂಟೆರನ ಗಗ್ಗರದಚ್ಚಿ ದೈವಲನ ಪೂಜಾರಿ ದರ್ಶನ ಅನಿಕಟ್ಟದ ನೇಮ ಐಡ್ದು ಬಕ್ಕ ಬಂಡಿ ನೇಮ ಆದ ಅಕೇರಿಗ ನುಡಿಯಾಂಡ್. ಊರು ಪರ ಊರ್ಲೆನ ಭಕ್ತರ ಅಂಚನೆ ಸಾನದ ಆಡಳಿತ ಸಮಿತಿ ಗುರ್ಕಾರ್ಯರು ಪ್ರಭುಚಂದ್ರ ಹೆಜಮಾಡಿ ಮರ್ಯಾದಿ ಗುರ್ಕಾರ್ಯರು ನಾರಾಯಣ ಪಿ ಅಮೀನ್, ಹೆಚ್ ದಾಮೋದರ ಬಂಗೇರ, ಮಾಧವ ಸನಿಲ್ ಪ್ರಧಾನ ಕಾರ್ಯಂತರ ಮನೋಹರ ಹೆಜಮಾಡಿ, ಪಣವದ ಗುರ್ಕಾರ್ಯರು ದಿನೇಶ್ ಸಾಲ್ಯಾನ್, ಮಾತಾ ಪದಾಧಿಕಾರುలు ಸದಸ್ಯರು ಧರ್ಮ ಜಾರಂದಾಯ ಯುವ ಸೇನಾ ಸಮಿತಿದಕ್ಲು, ಬೊಂಬಾಯಿ ಸಮಿತಿದಕ್ಲು, ಮಹಿಳಾ ಮಂಡಲದಕ್ಲು ಮಾತ ನೇಮತುದು ದೈವಲೆನ ಇಂಬು ನಟ್ಟೊಂದು ಬೂಲಿಯ ಪ್ರಸಾದ ಅದೇ ತೊಂಡಿರ.
ಭಾರತ ದೇಶ ಸ್ವತಂತ್ರ ರಾಷ್ಟ್ರ ಆಯ್ವಕ್ಕ ಸಾರಥ ಒರ್ಮುನು ತೈವೇಟ್ ಗಣರಾಜ್ಯಾದ ಪ್ರಜಾಪ್ರಭುತ್ವ ದೇಶಾಯಿನ ನೆಂಪುಡು ವರ್ಷಲ ಜನವರಿ 26 ಪ್ರಜಾಪ್ರಭುತ್ವ ದಿನಾಚರಣೆ ಮಲ್ತೊಂದುಂಡು. ಈ ಪೊರ್ತುಡು ದೇಶಗಾದು ಪೊರ್ಮಿನ ಬೊಕ ಪೊರ್ಮುದು ಕರಿದುಪೋಯಿನ ಸರ್ವೆರೆಲ್ಲ ನೆಂಪು ಮಲ್ತೊಂದು ನಿಕ್ಲೆ ಮಾತ ಎಡ್ಡೆಪುನು ಬಯಕೊಂದುಲ್ಲ. ಇಡಿಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿನ ನನ್ನೆಲ್ಲ ಈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.